ಬಂದಿದ್ದೀವಿ ಇವಾಗ ಅಪಾರ್ಟ್ಮೆಂಟಿಂದ ಈ ಚಳಿನಲ್ಲಿ. ಇವತ್ತು ಫುಲ್ಲು ನಿನ್ನೆಯಿಂದ ಸ್ನೋ ಆಗ್ತಾ ಇದೆ. 25th ಇವತ್ತು ಕ್ರಿಸ್ಮಸ್, ಫುಲ್ ವೈಟ್ ಕ್ರಿಸ್ಮಸ್ ಆಗಿದೆ ಟೊರೊಂಟೊ ಅಲ್ಲಿ. ಇಷ್ಟು ದಿನ ಸರಿಯಾಗಿ ಸ್ನೋ ಆಗ್ತಾ ಇರಲಿಲ್ಲ. ಕ್ರಿಸ್ಮಸ್ ದಿನನೇ ಸ್ನೋ ಆಗಿಬಿಟ್ಟು ಫುಲ್ ವೈಟ್ ಕ್ರಿಸ್ಮಸ್ ಆಯಿತು. ಆ್ಯಂಡ್ ಟೆಂಪ್ರೇಚರ್ ಇವತ್ತು -4 ಇದೆ ಇವಾಗ ಸದ್ಯಕ್ಕೆ. ಎಸ್, ಓಕೆ, -2 -3 ಆ ಥರ ಚೇಂಜಸ್ ಆಗ್ತಾ ಇರುತ್ತೆ. ಆ್ಯಂಡ್ ಇಟ್ ಈಸ್ ನಥಿಂಗ್, ಏನು ತೊಂದರೆ ಇಲ್ಲ. -3 -4 ಎಲ್ಲ ಇಸ್ ಲೈಕ್ ಓಕೆ ಇಲ್ಲಿ. ಯಾಕೆ ಅಂದರೆ ಟೆಂಪ್ರೇಚರ್ ಟೊರೊಂಟೊ ಅಲ್ಲಿ ಆಲ್ಮೋಸ್ಟ್ -20 -25 ಎಲ್ಲ ಹೋಗುತ್ತೆ, -20 -25. ಸೊ ಹಾಗಾಗಿ ಇದೇನು ತೊಂದರೆ ಇಲ್ಲ ಅಂತ ಅಂದ್ಕೊಂಡು ರೇಂಜ್ಗೆ ಆಟ ಆಡಬೇಕು ಸ್ನೋ ಅಲ್ಲಿ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀವಿ. ನಾವು ಬರ್ತಿದ್ದಾಗೆ ಮತ್ತೆ ಸ್ನೋ ಬೀಳೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ. ಸೊ ನೋಡೋಣ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೆ ಅಂತ, ಅಲ್ಲ ರೇಂಜ್? ಹಾಂ. ನಿನ್ನೆ ರಾತ್ರಿಯಿಂದ ಇವತ್ತಿಗಾಗಿರೋದು ಇದಕ್ಕಿಂತನೂ ಡಬ್ಬಲ್ ಆಗುತ್ತೆ ಆ್ಯಕ್ಚುಲಿ. ಫುಲ್ ಇಲ್ಲಿ ತನಕ ಕಾಲು ಮುಳುಗೋಗುತ್ತೆ, ಅಷ್ಟು ಸ್ನೋ ಬೀಳುತ್ತೆ. ಸೊ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಫಸ್ಟ್ ಟೈಮ್ ಇಷ್ಟು ಆಗಿರೋದು ಈ ವರ್ಷದ್ದು ಇದು. ನೀವು ನೋಡ್ತಾ ಇದ್ದೀರ ನನ್ನ ಕಾಲು ಎಷ್ಟು ಒಳಗಡೆ ಹೋಗಿದೆ ಅಂತ. ಸೊ ಇಷ್ಟು ಸ್ನೋ ಆಗಿದೆ ಇವಾಗ ಸದ್ಯಕ್ಕೆ. ಇಂಪ್ರೆಷನ್ ನೋಡಿ ಹೇಗಿದೆ ಅಲ್ವಾ? ನಾವು ನಮ್ಮ ಅಪಾರ್ಟ್ಮೆಂಟು ಬ್ಯಾಕ್ ಸೈಡಲ್ಲಿ ಇದ್ದೀವಿ ಆ್ಯಕ್ಚುಲಿ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಮರಗಳ ಮೇಲೆ ಎಷ್ಟು ಚೆನ್ನಾಗಿ ನಿಂತಿದೆ ಸ್ನೋ ಅಂದರೆ ಒಂಥರ ಹೆವನ್ ಥರ ಕಾಣ್ತಾ ಇದೆ ಆ್ಯಕ್ಚುಲಿ. ಅದು ಒಂದೊಂದು ಅದರದ್ದು ರೆಂಬೆಗಳ ಮೇಲೆ ಎಲ್ಲ ಒಂದು ಹಾಗೆ ಫುಲ್ ಫಾರ್ಮ್ ಆಗಿ ಕೂತ್ಕೊಂಡಿರುತ್ತೆ. ಅದೊಂಥರ ಫುಲ್ ಒಂಥರ ಯಾವುದೋ ಒಂದು ಡ್ರೀಮ್ ಲ್ಯಾಂಡಲ್ಲಿ ಇರೋ ಥರ ಇದೆ ಅಲ್ಲ ರೀ? ಸೂಪರ್ ಆಗಿ ಈ ಥರ ಮರಗಳ ಮೇಲೆ ಬಿದ್ದಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸ್ನೋ ಕೆಳಗಡೆ ಬಿದ್ದಿರೋದಕ್ಕಿಂತ ನೋಡಲಿ ಅದ್ರ ಮೇಲೆ ಏನೋ ಪೈನ್ ಕೋನ್ಸ್ ಹಾಗೆ ಇದೆ ಆ್ಯಕ್ಚುಲಿ, ರೆಡ್ ಕಲರ್ ಪೈನ್ ಕೋನ್ಸು. ಅದ್ರ ಮೇಲೆ ಇನ್ನೂ ಸ್ನೋನು ಬಿದ್ದು ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಅಲ್ವಾ? ಇದನ್ನ ಬೀಳಿಸ್ಲಾ ಇದನ್ನ? ಕ್ರಿಸ್ಮಸ್ಗೆ
ನಾವು ಆ್ಯಕ್ಚುಲಿ ಎಲ್ಲೂ ಹೊರಗಡೆ ಹೋಗಿಲ್ಲ, ಯಾಕಂದರೆ ಇಲ್ಲಿ ಮತ್ತೆ ಲಾಕ್ಡೌನ್ ಆಗಿದೆ ಆ್ಯಂಡ್ ಎಲ್ಲೂ ಹೋಗೋಕ್ಕಿಲ್ಲ ಹೆಂಗಿದ್ರು. ಸೊ ಹಾಗಾಗಿ ನಾವು ಮನೆಯಲ್ಲೇ ಇದ್ಕೊಂಡು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ವಿ ಸ್ನೋ ಜೊತೆ ಆಟ ಆಡ್ಕೊಂಡು. ಸೊ ಹೆಂಗೂ ಹೊರಗಡೆ ಎಲ್ಲೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಸ್ನೋ ಅಲ್ಲಿ ಎಂಜಾಯ್ ಮಾಡಿದ್ವಿ ಇವತ್ತು. ಲಾಸ್ಟ್ ಇಯರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಾವು ಡೌನ್ ಹೋಗಿದ್ವಿ, ಎಲ್ಲ ಡೆಕೋರೇಷನ್ ಬೇರೆ ಎಲ್ಲ ನೋಡೋಕ್ಕೆ, ಲೈಟಿಂಗ್ಸ್ ನೋಡೋಕ್ಕೆ, ಇನ್ನೂ ತುಂಬ ಜಾಗಗಳಿಗೆ ಹೋಗಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಎನಿವೇಸ್ ಅವನಿಗೆ ಸ್ಕೂಲಲ್ಲೂ ಕೂಡ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು ಲಾಸ್ಟ್ ಇಯರು. ಈ ಸರಿ ಏನೂ ಇಲ್ಲ, ಸ್ಕೂಲ್ಸೇ ಇಲ್ಲ. ಸೊ ಹಂಗಾಗಿ ಆ್ಯಂಡ್ ಇಲ್ಲಿ ಮತ್ತೆ ಲಾಕ್ಡೌನ್ ಆಗಿರೋದ್ರಿಂದ ಸೊ ಎಂಜಾಯ್ ಮಾಡಿದ್ವಿ ಸ್ನೋವನ್ನು, ಕ್ರಿಸ್ಮಸ್ಸನ್ನು, ವೈಟ್ ಕ್ರಿಸ್ಮಸ್ಸನ್ನು ಎಂಜಾಯ್ ಮಾಡಿದ್ವಿ ಸ್ನೋ ಜೊತೆ ಆಟ ಆಡ್ಕೊಂಡು. ಅವನು ಇನ್ನೂ ಬಿಸಾಕ್ತಾನೆ ಇದ್ದಾನೆ. ಇವಾಗ ಸ್ನೋ ಮ್ಯಾನ್ ಮಾಡೋಣ ಅಂದರೆ ಇವಾಗ ಬೇಡ, ಯಾಕಂದರೆ ಆಲ್ರೆಡಿ ಮತ್ತೆ ಬೀಳಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ಸ್ನೋ. ಸೊ ಬೇಗ ಮನೆಗೆ ಹೋಗೋಣ ಅಂತ ಅನಿಸ್ತಾ ಇದೆ. ಸೊ ಇನ್ನೊಂದ್ಸರಿ ಮತ್ತೆ ಸ್ನೋ ಆದಾಗ ಎಲ್ಲ ಕ್ಯಾರೆಟ್ ಏನೇನೋ ತೊಗೊಂಡ್ಬಂದ್ಬಿಟ್ಟು ನಾವು ಸ್ನೋ ಮ್ಯಾನ್ ಮಾಡೋಣ ಅಂತ ಇದ್ದೀವಿ ಅಲ್ಲ ರೇಂಜ್ಗೆ ಸ್ನೋ ಮ್ಯಾನ್ ಮಾಡೋದಂದ್ರೆ ತುಂಬ ಇಷ್ಟ. ಸೊ ಹಂಗಾಗಿ ಇನ್ನೊಂದ್ಸರಿ ಬಂದಾಗ ಮಾಡೋಣ, ಓಕೆನಾ? ಆಮೇಲೆ ಸ್ನೋ ಮ್ಯಾನ್ ಹೋಗತ್ತೆ ನಡ್ಕೊಂಡು. ಸ್ನೋ ಮ್ಯಾನ್ ನಡ್ಕೊಂಡು ಹೋಗುತ್ತಾ? ಇವಾಗ ಇನ್ನು ಅವನಿಗೆ ಇಲ್ಲಿ ಸ್ಕೂಲ್ ಇತ್ತು ಅಂದರೆ, ಈ ಸರಿ ಕೋವಿಡಿಂದ ಇಲ್ಲ, ಅಕಸ್ಮಾತ್ ಇತ್ತು ಅಂದ್ರೂ ಈ ಸರಿ ಅವನು ಇವಾಗ ಈ ಚಳಿನಲ್ಲಿ ಹಿಂಗೆ ಹೋಗ್ಬೇಕಿತ್ತು, ಹಿಂಗೆ ಎಲ್ಲ ಫುಲ್ ಕವರ್ ಮಾಡಿಕೊಂಡು ಇದೇ ಥರ ಹೋಗ್ಬೇಕಿತ್ತು ಸ್ಕೂಲ್ಗೆ. ಸ್ಕೂಲ್ ಏನೂ ಸ್ಟಾಪ್ ಆಗಲ್ಲ, ಸ್ನೋ ಬಿತ್ತು ಇಷ್ಟೊಂದು ಅಂತ. ಎಷ್ಟೇ ತುಂಬ ಸಿವಿಯರ್ ಆದರೆ ಅವರೇ ಸ್ಟಾಪ್ ಮಾಡ್ತಾರೆ ಸ್ಕೂಲು, ಬಟ್ ಇದೆಲ್ಲ ತುಂಬ ನಾರ್ಮಲ್ ಇಲ್ಲಿ. ಸೊ ಇಷ್ಟೆಲ್ಲ ಆದಾಗ ಎಲ್ಲ ಕವರ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಇವಾಗ ಸ್ಕೂಲ್ ಕೂಡ ಬಂದಾಗಿದೆ, ಮತ್ತೆ ಲಾಕ್ಡೌನ್ ಆದಮೇಲೆ ಮತ್ತೆ ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ. ಸೊ ಎನಿವೇಸ್ ಇದ್ದಿದ್ದರೆ ರೇಂಜ್ ಹಿಂಗೆ ಹೋಗ್ಬೇಕಿತ್ತು ಇಲ್ಲಿ. ಮುಂಚೆ ಎಲ್ಲ ಹೇಳ್ತಿದ್ರಲ್ಲ, ನಾವು ಸ್ಕೂಲ್ಗೆ ಹೋಗೋಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದೀವಿ, ಎಷ್ಟೆಲ್ಲ ಕಷ್ಟಪಟ್ಟು ಸ್ಕೂಲ್ಗೆ ಹೋಗಿದ್ವಿ ಅಂತ ಕೆಲವು ದೊಡ್ಡವರೆಲ್ಲ ಹೇಳ್ತಾರೆ ನಮಗೆ. ಸೊ ಇಲ್ಲಿ ಆ್ಯಕ್ಚುಲಿ ಹೇಳ್ಬೋದು ಅದನ್ನು, ಈ ಮಕ್ಕಳನ್ನು ಹೇಳ್ಬೋದು, ನಾವು ಎಷ್ಟು ಕಷ್ಟಪಟ್ಟು ಸ್ಕೂಲ್ಗೆ ಹೋಗ್ತಿದ್ವಿ ಚಿಕ್ಕವ್ರು ಇರಬೇಕಾದ್ರೆ ಅಂತ ಅಲ್ಲ ರೇಂಜ್. ಸ್ಕೂಲ್ ಇದ್ದಿದ್ರೆ ಹಿಂಗೆ ಫುಲ್ ಚಳಿನಲ್ಲೇ ಹೋಗ್ಬೇಕಿತ್ತು. ಸೊ ಅಲ್ಲಿಗೆ ನಮ್ಮ ಸ್ನೋ ಆಟ ಮುಗೀತು. ಇವಾಗ ಆಲ್ಮೋಸ್ಟ್ 5:30-6 ಗಂಟೆ ಆಗಿದೆ. ಆ್ಯಂಡ್ ನಮ್ಮ ಚಾನಲಲ್ಲಿ ಯಾವಾಗಲೂ ನಮ್ಮ ವಿಡಿಯೋ ಎಂಡ್ ಆಗ್ತಾ ಇದ್ದಿದ್ದು ಒಂದು ಸ್ನ್ಯಾಕ್ ಜೊತೆ. ಇವಾಗ ತುಂಬ ದಿನ ಆಯಿತು ನಾವು ಸ್ನ್ಯಾಕ್ಸ್ ಮಾಡಿಬಿಟ್ಟು ಅದನ್ನು ತೋರಿಸಿ ವಿಡಿಯೋದಲ್ಲಿ. ಸೊ ಹಂಗಾಗಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ಕೇಳ್ತಾ ಇರ್ತೀರಾ, ನೀವು ಸ್ನ್ಯಾಕ್ಸ್ ಮಾಡ್ತಿಲ್ಲ, ನಿಮ್ಮ ವಿಡಿಯೋ ಯಾವಾಗಲೂ ಸ್ನ್ಯಾಕಲ್ಲಿ ಎಂಡ್ ಆಗ್ತಾ ಇತ್ತು, ಇವಾಗ ನೀವು ಸ್ನ್ಯಾಕ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದೀರಾ ಅಂತ. ಸೊ ಇವತ್ತು ಅದನ್ನು ಮಾಡೋಣ, ಇವತ್ತೊಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಇವತ್ತು ಸ್ನ್ಯಾಕ್ಸ್ಗೆ ಒಂದು ವೆಜಿಟೇಬಲ್ ಹೆಲ್ದಿ ಮನೆಯಲ್ಲೇ ಒಂದು ಬರ್ಗರ್ ಮಾಡೋಣ ಅಂತ, ವೆಜಿಟೇಬಲ್ ಬರ್ಗರ್. ವೆಜಿಟೇಬಲ್ ಮತ್ತು ಚೀಸ್ ಎಲ್ಲ ಒಂದು ಸ್ವಲ್ಪ ಹಾಕಿಬಿಟ್ಟು ಒಂದು ಹೆಲ್ದಿ ಬರ್ಗರ್. ಆಬ್ವಿಯಸ್ಲಿ ಹೆಲ್ದಿ ಅಲ್ಲ, ಸೊ ಎನಿವೇಸ್ ನಾವು ಮನೆಯಲ್ಲೇ ಮಾಡೋದಲ್ಲ, ಸೊ ಹೆಲ್ದಿ ಅಂತ ಹೇಳೋದು ಅಷ್ಟೇ. ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎನಿವೇಸ್ ಹೊರಗಡೆ ಹೋದರೆ ಅದೇ ಮೆಗ್ಗಿ, ಬರ್ಗರ್ ಕಿಂಗ್ ಅದೇ ತಿನ್ನೋದು, ಅದು ಸೇಮ್ ಮನೇಲಿ ಮಾಡಿದ್ರು ಸೇಮ್ ಟೇಸ್ಟ್ ಬರುತ್ತೆ ಅಂತ ಏನೋ ಡಿಫ್ರೆನ್ಸ್ ಇರಲ್ಲ. ಒಂದು ಸ್ವಲ್ಪ ಒಳ್ಳೆ ಸಾಸ್ ಹಾಕಿದ್ರೆ ಮುಗೀತು ಅಷ್ಟೇ. ಸೊ ಇವಾಗ ಬರ್ಗರ್ ಮಾಡೋಣ ರೇಂಜ್. ಅಷ್ಟು ಇವಾಗ ಪ್ಯಾಟೀಸ್ ಮಾಡೋಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ನಾನಿಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ, ಲೈಕ್ ಬೀನ್ಸ್, ಕ್ಯಾರೆಟು, ಆಮೇಲೆ ಒಂದು ಸ್ವಲ್ಪ ಗ್ರೀನ್ ಪೀಸ್, ಆಮೇಲೆ ಒಂದು ಸ್ವಲ್ಪ ಕಾರ್ನ್ ಕೂಡ ಇದೆ. ಸೊ ಅದೆಲ್ಲ ಯಾವ್ದು ಬೇಕೋ ಅದು ಹಾಕೋಬೋದು, ನಮ್ಮ ಚಾಯ್ಸ್ ಆಫ್ ವೆಜಿಟೇಬಲ್ಸ್. ಸೊ ನಾನಿದಿಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪನೇ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಇವಾಗ ನಾವಿಲ್ಲಿ ಖಾರಕ್ಕೆ ಬೇಕಾಗಿರೋಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಖಾರಕ್ಕೆ. ಆಮೇಲೆ ಇದೊಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಟೇಸ್ಟಿಗೆ ತಕ್ಕಂಗೆ. ನಿಮಗೆ ಹುಳಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚಾಟ್ ಮಸಾಲ ನಾನಿಲ್ಲಿ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಚಾಟ್ ಮಸಾಲನು ಟ್ಯಾಂಗಿ ಸ್ವಲ್ಪ ಹುಳಿ ಥರ ಟೇಸ್ಟ್ ಬರುತ್ತೆ. ಸೊ ಇದು ಬಿಟ್ಟು ಇನ್ನೂ ಏನೇನು ಹಾಕೋಬೇಕು ಅದೆಲ್ಲ ಹಾಕೋಬೋದು. ಬೇಕಿದ್ರೆ ಆಮ್ಚೂರ್ ಪೌಡರ್ ಹಾಕ್ಬೋದು ಹುಳಿಗೆ, ಅದನ್ನು ಹಾಕೋಬೋದು ಚಾಟ್ ಮಸಾಲ ಬದಲು. ಆ್ಯಂಡ್ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಂಡ್ ಇದೆಲ್ಲ ಒಂದು ಸ್ವಲ್ಪ ಕುಕ್ ಆದಮೇಲೆ ಇವಾಗ ಇದು ಬಾಯ್ಲ್ ಮಾಡ್ಕೊಂಡಿರೋ ಪೊಟ್ಯಾಟೊ, ಇದು ನಾನು ಜಸ್ಟ್ 2 ಪೊಟ್ಯಾಟೊ ತೊಗೊಂಡಿದ್ದೀನಿ. ನೀವೆಷ್ಟು 3 ಜನ ಇರೋದು, ಸೊ 2 ಸಾಕಾಗುತ್ತೆ ಅಂತ. ಇದೆಲ್ಲ ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದ ಎಂಡ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಹಾಕಬೇಕಾಗಿಲ್ಲ, ಬಟ್ ಅಂದ್ರೂ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಇಂಡಿಯನ್ ಲುಕ್ಕು. ಸೊ ಅದಕ್ಕೋಸ್ಕರ ಹಾಕ್ತಾ ಇರೋದು.
ಸೊ ಇಲ್ಲಿಗೆ ಪ್ಯಾಟಿಗೆ ಬೇಕಾಗಿರೋದು ರೆಡಿ ಆಯಿತು. ಇದು ಆರಿದ ಮೇಲೆ ಅದನ್ನು ಪ್ಯಾಟಿ ಮಾಡಿಕೊಂಡು ಶಾಲೋ ಫ್ರೈ ಮಾಡೋದು. ಇವಾಗ ಪ್ಯಾಟೀಸ್ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೇನಂದರೆ ಇದು ಒಂದು 2 ಟೀ ಸ್ಪೂನ್ ಅಷ್ಟು ಮೈದಾ ಮತ್ತು 2 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಡಂಪ್ ಮಾಡಿ ಇದು ಬ್ರೆಡ್ ಕ್ರಮ್ಸು, ಆಮೇಲೆ ಅದರಲ್ಲೂ ಡಂಪ್ ಮಾಡಿಬಿಟ್ಟು ಫ್ರೈ ಮಾಡೋಕ್ಕೆ. ಇದು ಬ್ರೆಡ್ ಕ್ರಮ್ಸ್ ಅಂತ ಹೇಳಿರೋದು ನಾನು, ಬಟ್ ಇದು ಆ್ಯಕ್ಚುಲಿ ರಸ್ಕ್, ಇದು ಬ್ರೆಡ್ ಕ್ರಮ್ಸ್. ಇನ್ನೊಂದು ಅದಿಲ್ಲ ಅಂದರೆ ರಸ್ಕನ್ನೇ ನಾನು ಇದನ್ನು ಆ್ಯಕ್ಚುಲಿ ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಪೌಡರು. ಸೊ ಬ್ರೆಡ್ಡ ರಸ್ಕ ಓಲ್ ಹಾಕೊಂಡು ಅದೇ ಇದನ್ನ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಅದರಲ್ಲಿ ಆಯಿಲ್ ಹಾಕಿದ್ದೀನಿ, ಒಂದು 2 ಟೀ ಸ್ಪೂನ್ ಅಷ್ಟು. ಅದರಲ್ಲಿ ಇವಾಗ ಇದನ್ನು ಶಾಲೋ ಫ್ರೈ ಮಾಡೋದು ಪ್ಯಾಟೀಸನ್ನು. ಅಟ್ ದ ಎಂಡ್ ಲಾಸ್ಟ್ ಪಾರ್ಟ್ ಕನ್ಸ್ಟ್ರಕ್ಟ್ ಮಾಡೋಣ ನಾವು ಬರ್ಗರನ್ನು. ಬರ್ಗರ್ ಬಂದಿದೆ ಇಲ್ಲಿ ಒಂದು. ಫಸ್ಟ್ ನಾನಲ್ಲಿ ಇದಕ್ಕೆ ದಿಸ್ ಇಸ್ ಅ ಮೈನೀಸ್ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಮೈನೀಸ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋಣ ಒಂದು ಸ್ವಲ್ಪ. ಆಮೇಲೆ ಲೆಟಿಸ್ ಹಾಕಬೇಕು, ಆಮೇಲೆ ಆನಿಯನ್ ಹಾಕಬೇಕು, ಆಮೇಲೆ ಪ್ಯಾಟೀಸ್ ಹಾಕಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಲೆಟ್ಯೂಸ್ ಇದನ್ನ. And this one. That is onions. And this one. And tomato. Yes. ಟೊಮೆಟೊ ಬೇಕಿದ್ರೆ ಕುಕುಂಬರ್ ಅದನ್ನು ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಇದ್ರ ಮೇಲೆ ಇವಾಗ ನಾವು ಮಾಡಿರುವಂಥ ಪ್ಯಾಟಿ ಇಡೋಣ. ಇದ್ರ ಮೇಲೆ ಇದೊಂದು ಈ ಚೀಸ್ ಇದೆ, ಇಲ್ಲಿ ಸ್ಲೈಸ್ ಚೀಸು, ಇದನ್ನು ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬರ್ಗರನ್ನ ಇಟ್ಟರೆ ಬರ್ಗರ್ ಬ್ರೆಡ್ ಅಲ್ಲಿಗೆ ಆ್ಯಂಡ್ ಸೈಡಲ್ಲಿ ಒಂದು ಸ್ವಲ್ಪ ಕೆಚಪ್ ಹಾಕೊಂಡು ತಿನ್ನೋದು. ಚೆನ್ನಾಗಿದೆ ರೀ. ಒಂದೊಂದ್ಸರಿ ಈ ಥರ ಡಿನ್ನರ್ ಓಕೆ ಅಲ್ಲ, ಡಿನ್ನರ್ ಅವ್ರ ಸ್ನ್ಯಾಕ್ಸಿಗೆ ಈ ಥರ ಬರ್ಗರ್ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ಲ. ಓಕೆ, ಯಾವಾಗಲೂ ಅನ್ನ ಊಟ ಮಾಡೋ ಬದಲು ಒಂದೊಂದ್ಸರಿ ಬರ್ಗರ್ ಮಾಡ್ಬೋದಲ್ಲ. ಒಂದೊಂದ್ಸರಿ ಅನ್ನ ಊಟ, ಒಂದೊಂದ್ಸರಿ ಪಾಸ್ತಾ, ಒಂದೊಂದ್ಸರಿ ಗಂಜಿ ಊಟ, ಅದು ನೂಡಲ್ಸ್. ಈ ಥರ ಡಿಫ್ರೆಂಟ್ ಆಗಿ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಟೇಸ್ಟಿ ಆಗಿರುತ್ತಲ್ವಾ. ಒಂದಿನ ತಿಂಡಿ ಆಮೇಲೆ. ಓಕೆ, ಡನ್. ಸೊ ಇಸ್ ಇಟ್ ಗುಡ್? ಯಸ್. ಬಿಗ್ ಬೈಟ್. ನಾವು ಈ ವಿಡಿಯೋನ ಇಲ್ಲಿಗೆ ಎಂಜಾಯ್ ಮಾಡೋದಲ್ಲ, ಸಾರಿ, ಇಲ್ಲಿಗೆ ಎಂಡ್ ಮಾಡೋಣ. ಹೇಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿ ಆಗಿರಿ. ಟಾಟಾ, ಬಾಯ್ ಬಾಯ್. ಬಾಯ್ ಆ್ಯಂಡ್ ನಿಮಗೆ ಈ ನಮ್ಮ ಸ್ನೋ ವಿಡಿಯೋ ಇಷ್ಟ ಆಯಿತು ಅಂತ ನಾವು ಭಾವಿಸ್ತೀವಿ. ಸೊ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ ಬಾಯ್ ಬಾಯ್. ಇದೊಂಥರ ಇದ್ರಾಗೆ ಎಂತ ಇದು ಕೂತ್ರೆ ನಾವೇ ಎಬ್ಬಿಸ್ಬೇಕು.